ಎಲ್ಲ ಜಾತಿ ಎಲ್ಲ ಧರ್ಮದ ಎಲ್ಲ ವರ್ಗಗಳ ಪ್ರೀತಿಗೆ ಪಾತ್ರರಾದಂತಹ ಶ್ರೀಯುತ ಯುಟಿ ಖಾದರ್ ಅವರ ಚುನಾವಣಾ ಪ್ರಚಾರ ಸಭೆಯಲ್ಲಿ ನಾವೆಲ್ಲ ಭಾಗವಹಿಸಿದ್ದೇವೆ. ಪ್ರಿಯ ಮತದಾರ ಬಂಧುಗಳೇ, 2008ರಿಂದ 2013ರ ತನಕ ಈ ರಾಜ್ಯದಲ್ಲಿ ರಾಜಕೀಯ ಅಸ್ಥಿರತೆ ಉಂಟಾಗಿ ಮೂಲಭೂತವಾದಿಗಳ ಮೇಲಾಟದಲ್ಲಿ ನಡೆಯುತ್ತಿದ್ದ ಸಂದರ್ಭದಲ್ಲಿ ಕರ್ನಾಟಕದ ಜನತೆಯ ಪರವಾಗಿ ಕಾಂಗ್ರೆಸ್ ಪಕ್ಷದ ಬೆಂಗಳೂರಿನಿಂದ ನಾಡ ರಕ್ಷಣಾ ನಡಿಗೆಯನ್ನು ಹೊಸಪೇಟೆಯಿಂದ ಕೂಡಲ ಸಂಗಮಕ್ಕೆ ಕಾಂಗ್ರೆಸ್ ನಡಿಗೆಯನ್ನು ಏರ್ಪಟ್ಟು ಅದಲ್ಲದೆ ಉಳ್ಳಾಲದಿಂದ ಉಡುಪಿ ತನಕ ಕಾಂಗ್ರೆಸ್ ನಡಿಗೆ ಸೌಹಾರ್ದದ ಕಡೆಗೆ ಎಂಬ ಕಾರ್ಯಕ್ರಮವನ್ನು ಹಮ್ಮಿಕೊಂಡು ಈ ರಾಜ್ಯದ ಮಹಾಜನತೆಯ ವಿಶ್ವಾಸವನ್ನು ಗಳಿಸುವಲ್ಲಿ ಯಶಸ್ವಿಯಾಗಿ ಈ ರಾಜ್ಯದಲ್ಲಿ 5 ವರ್ಷಗಳ ಕಾಲ ಸನ್ಮಾನ್ಯ ಸಿದ್ದರಾಮಯ್ಯರವರ ನೇತೃತ್ವದ ಕಾಂಗ್ರೆಸ್ ಪಕ್ಷವು ಅಧಿಕಾರಕ್ಕೆ ಬಂದಿದೆ. ಪ್ರತಿಪಕ್ಷದವರು ವಿರೋಧ ಪಕ್ಷದವರು ಹಲವಾರು ಟೀಕೆ ಟಿಪ್ಪಣಿಗಳನ್ನು ಮಾಡುತ್ತಾ ಕಾಲವನ್ನು ಕಳೆಯುವಂತಹ ಸಂದರ್ಭದಲ್ಲಿ ಈ ರಾಜ್ಯದ ಜನತೆ ಹಸಿವು ಮುಕ್ತರಾಗಬೇಕು, ಈ ರಾಜ್ಯದಲ್ಲಿ ಹಸಿವು ಮುಕ್ತರನ್ನಾಗಿ ಮಾಡಬೇಕು ಎಂಬ ಉದ್ದೇಶದಿಂದ ಸನ್ಮಾನ್ಯ ಸಿದ್ದರಾಮಯ್ಯರವರು ಅನ್ನಭಾಗ್ಯ ಯೋಜನೆಯನ್ನು ತಂದು ಈ ರಾಜ್ಯದ ಜನತೆಯನ್ನ ಹಸಿವು ಮುಕ್ತರನ್ನಾಗಿ ಮಾಡಿದ್ದಾರೆ. ಮಾತ್ರವಲ್ಲ, ಬಿಜೆಪಿಯವರು ಕಾಂಗ್ರೆಸ್ ಪಕ್ಷವನ್ನು ಮಾಡುವ ಹೊರಟಾಗ ಸನ್ಮಾನ್ಯ ಸಿದ್ದರಾಮಯ್ಯ ನೇತೃತ್ವದ ಕಾಂಗ್ರೆಸ್ ಪಕ್ಷ ಹಸಿವು ಮುಕ್ತ ರಾಜ್ಯವನ್ನಾಗಿ ಮಾಡಲು ಹೊರಟಿದ್ದಾರೆ. ಅನ್ನಭಾಗ್ಯನ್ನ ಕನ್ನಭಾಗ್ಯ ಎಂಬ ಗೇಲಿಯನ್ನು ಮಾಡುತ್ತಾ ಈ ರಾಜ್ಯದಲ್ಲಿ ಬಡ ನಿರ್ಗತಿಕ ಸಾಮಾನ್ಯ ಜನರ ಹೊಟ್ಟೆ ತುಂಬಿಸುವಾಗ ಈ ರಾಜ್ಯದಲ್ಲಿ ಬಿಜೆಪಿ ವಿರೋಧ ಪಕ್ಷದ ಬಿಜೆಪಿಯವರು ಅದನ್ನ ಗೇಲಿ ಮಾಡಲು ಮಾತ್ರವಲ್ಲ, ಈ ರಾಜ್ಯದಲ್ಲಿ ಕಾಂಗ್ರೆಸ್ ಪಕ್ಷದ ಸಿದ್ದರಾಮಯ್ಯ ನೇತೃತ್ವದ ಮಂತ್ರಿಮಂಡಲದಲ್ಲಿ ಅತ್ಯುನ್ನತ ರಾಜ್ಯದ ನಂಬರ್ 1 ಸಚಿವರಾದ ಯುಟಿ ಖಾದರ್ ಅವರು ಈ ರಾಜ್ಯದ ಆರೋಗ್ಯ ಸಚಿವರಾಗಿದ್ದಾಗ ಎಪಿಎಲ್ ಕಾರ್ಡ್ದಾರರಿಗೆ ರಾಜೀವ್ ಭಾಗ್ಯವನ್ನ ಕೊಟ್ಟು, ಅದೇ ರೀತಿ ಅಪಘಾತವಾದ ಸಂದರ್ಭದಲ್ಲಿ ರಸ್ತೆ ಅಪಘಾತರಿಗೆ ಹರೀಶ್ ಸಾಂತ್ವನ ಯೋಜನೆಯನ್ನು ತಂದು ಈ ರಾಜ್ಯದಲ್ಲಿ ಈ ದೇಶದಲ್ಲಿ ಒಳ್ಳೆಯ ಒಂದು ಮೊಟ್ಟ ಮೊದಲ ಬಾರಿಗೆ 104 ಬೈಕ್ ಆಂಬುಲೆನ್ಸ್ ಅನ್ನು ತಂದು ವಿಶ್ವದಲ್ಲಿ ಹೆಸರುವಾಸಿಯಾದಂತಹ ನಂಬರ್ 1 ಸಚಿವರಾದ ಯುಟಿ ಖಾದರ್ ಅವರು ಹಲವಾರು ಯೋಜನೆಗಳ ಮೂಲಕ ಆರೋಗ್ಯ ಯೋಜನೆಯಲ್ಲಿ ಬದಲಾವಣೆಯನ್ನು ತಂದಾಗ, ಅದಲ್ಲದೆ ಆಹಾರ ಸಚಿವರಾಗಿ ತನ್ನ ಹುದ್ದೆಯನ್ನ ಸಮರ್ಥವಾಗಿ ಪೂರೈಸಿಕೊಂಡು ಆಹಾರ ಇಲಾಖೆಯಲ್ಲಿ ಹಲವಾರು ಬದಲಾವಣೆಗಳನ್ನು ತಂದು ಕಾರ್ಡುದಾರರಿಗೆ ಕೇವಲ ದಿನಗಳಲ್ಲಿ ಬಿಪಿಎಲ್ ಕಾರ್ಡ್ ಹೊಂದುವಂತಹ ಒಂದು ಯೋಜನೆಯನ್ನು ತಂದು ಈ ರಾಜ್ಯದಲ್ಲಿ ಈ ದೇಶದಲ್ಲಿ ಒಳ್ಳೆಯ ಹೆಸರುವಾಸಿಯನ್ನು ಪಡೆದರೆ ಬಿಜೆಪಿಯವರು ಗೇಲಿ ಮಾಡ್ತಾ ಇದ್ದಾರೆ. ಬಿಜೆಪಿಯವರಿಗೆ ಇಲ್ಲಿ ಅಭಿವೃದ್ಧಿಯ ವಿಷಯವಿಲ್ಲ, ಅಭಿವೃದ್ಧಿ ಬಿಜೆಪಿಯವರಿಗೆ ಆಗಲೇ ಇನ್ನಿತರ ವಿರೋಧ ಪಕ್ಷದವರಿಗೆ ಅಭಿವೃದ್ಧಿಯ ವಿಷಯದಲ್ಲಿ ಚರ್ಚೆ ಇಲ್ಲ.
ಯಾವುದಾದರೂ ಅಭಿವೃದ್ಧಿ ಮಾಡಿದರೆ ಅದನ್ನ ಟೀಕಿಸುವಂತಹ ವಿರೋಧ ಪಕ್ಷದವರಿಗೆ ನಾನು ಹೇಳಲು ಬಯಸ್ತಾ ಇದ್ದೀನಿ. 9 ವರ್ಷಗಳಲ್ಲಿ ಈ ಜಿಲ್ಲೆಯ ದಕ್ಷಿಣ ಕನ್ನಡ ಜಿಲ್ಲೆಯ ಸಂಸದರು ಇಲ್ಲಿ ಯಾವುದೇ ಒಂದು ರಸ್ತೆಯನ್ನಾಗಲಿ ನಮ್ಮ ಈ ಬೆಳ್ಮ ಗ್ರಾಮ ಸಂಬಂಧಪಟ್ಟಂತಹ ಒಂದೇ ಒಂದು ರಸ್ತೆ ಇವತ್ತು ತನಕ ಮಾಡಿಲ್ಲ ಎಂದು ಈ ಸಂದರ್ಭದಲ್ಲಿ ಹೇಳಲು ಬಯಸ್ತಾ ಇದ್ದೀನಿ. ಅವತ್ತು 9 ವರ್ಷಗಳ ಮೊದಲು ಚುನಾವಣೆಯ ಸಂದರ್ಭದಲ್ಲಿ ನಿಮ್ಮ ಮನೆ ಬಾಗಿಲಿಗೆ ನಾವು ಬರ್ತಾ ಇದ್ದೇವೆ, ತಮ್ಮ ಅಮೂಲ್ಯವಾದ ಮತಗಳನ್ನು ಕೊಡಿ ಎಂದು ಹೇಳಿದಾಗ ಪ್ರಜಾವಂತ ನಾಗರಿಕರು ತಮಗೆ ಮತವನ್ನು ನೀಡಿದರು. ಅದರ ಒಂದೇ 1% ನಮ್ಮ ಸಂಸದರು ಇಲ್ಲಿ ಇವತ್ತಿನ ತನಕ ಯಾವುದೇ ಒಂದು ಕೆಲಸವನ್ನು ಮಾಡಿಲ್ಲ. ಇವರಿಗೆ ಮಾಡುವಂತ ಕೆಲಸ ಈ ಜಿಲ್ಲೆಗೆ ಬೆಂಕಿ ಹಚ್ಚುವಂತ ಕೆಲಸ ಮಾಡಿದ್ರೆ, ಅಮಾಯಕ ಯಾರ್ಯಾರು ಸತ್ತೋದ್ರೆ ಅದನ್ನ ರಾಜಕೀಯ ಮಾಡುವವರಿದ್ರೆ ಈ ಸಂಸದರಾಗಲಿ ಬಿಜೆಪಿಯ ಯಾವುದೇ ಒಂದು ಸಂಸದರಾಗಲಿ ಅಭಿವೃದ್ಧಿ ಕೆಲಸದಲ್ಲಿ ಯಾವತ್ತೂ ಕೆಲಸ ಮಾಡುವಂತಹ ಪರಿಚಾರ ಕೂಡ ಇವರಿಗೆ ಇಲ್ಲದಾಗಿದೆ. ಪ್ರಿಯ ಮತದಾರ ಬಂಧುಗಳೇ, ಮಾನ್ಯ ಸಿದ್ದರಾಮಯ್ಯನವರ ಸರ್ಕಾರ ಬಡ ಹೆಣ್ಣು ಮಕ್ಕಳಿಗಾಗಿ ಸಾಧ್ಯಭಾಗ್ಯ ಇನ್ನಿತರ ಹಲವಾರು ಯೋಜನೆಯನ್ನು ತಂದು ಈ ದೇಶದಲ್ಲಿ ಬದಲಾವಣೆಯನ್ನ ಮಾಡಿ ತಮಗೆಲ್ಲರಿಗೂ ಗೊತ್ತಿದ ಹಾಗೆ ರಾಜ್ಯ ಕಂಡಂತಹ ಧೀಮಂತ ನಾಯಕ ಯುಟಿ ಖಾದರ್ ಈ ಒಂದು ಕ್ಷೇತ್ರದಲ್ಲಿ ಯಾವುದೇ ಒಂದು ರಸ್ತೆಗೂ ಕೂಡ ಬಾಕಿಯಾಗದೆ ಚುನಾವಣಾ ಸಂದರ್ಭದಲ್ಲಿ ಯಾವುದೆಲ್ಲ ಭರವಸೆಗಳನ್ನ ಕೊಟ್ಟಿದ್ದಾರ ಅದನ್ನ ಪ್ರತಿ ಹಂತದಲ್ಲಿ ಈಡೇರಿಸಿ ಒಳ್ಳೆಯ ಒಂದು ರಸ್ತೆ ರಾಜಾಧಿಕರಣ ಆಗಿರ್ಬೋದು, ಇಲ್ಲ ಕಾಂಕ್ರೀಟೀಕರಣ ರಸ್ತೆ ಆಗಿರ್ಬೋದು, ಇದನ್ನ ಮಾಡಿ ಯಶಸ್ವಿಯ ದಾಖಲೆಯನ್ನ ಮಾಡಿದ್ದಾರೆ. ಪ್ರಿಯ ಸಹೋದರ, ಇದನ್ನು ಕೊಡುಗೆಯಲ್ಲಿ ಮಾಡುವಂತಹ ಒಂದು ಸಮೂಹ ಹುಡ್ತಾ ಇದೆ. ಏನು ಯುಟಿ ಖಾದರ್ ಅವರು ತಮ್ಮ ಮನೆಯಿಂದ ಒಂದು ರಸ್ತೆ ಅಭಿವೃದ್ಧಿಯನ್ನ ಮಾಡಿದ್ದಾರ. ಸ್ವಾಮಿ, ತಮ್ಮ ಮುಂದೆ ಬಯಸ್ತಾ ಇದ್ದೀನಿ, ಒಂದು ರಾಜ್ಯ ಸರ್ಕಾರದಿಂದ ಬಹಳಷ್ಟು ಅನುದಾನಗಳನ್ನು ತಂದರೂ ಕೂಡ ತಮಗೆ ಒಟ್ಟಿಗೆ ಕೆಲಸ ಮಾಡ್ತಾ ಇದೆಯಲ್ವಾ? ತಮಗೆ ಯಾವುದೇ ಒಂದು ಟೀಕೆ ಮಾಡುವಂತಹ ಸಂದರ್ಭವಿಲ್ಲ. ಇದನ್ನು ನೀವು ಮಾಡ್ತಾ ಇದ್ದೀರಿ. ಈ ಒಂದು ಕ್ಷೇತ್ರದಲ್ಲಿ ಹಲವಾರು ಯೋಜನೆಗಳನ್ನು ತಂದು ಒಳ್ಳೆಯ ಒಂದು ಮಾದರಿ ಕ್ಷೇತ್ರವನ್ನ ಮಾಡಿದಂತಹ ಯುಟಿ ಖಾದರ್ ಅವರ ಮುಂದಿನ 12ನೇ ತಾರೀಕು ನಡೆಯುವಂತಹ ಚುನಾವಣೆಯಲ್ಲಿ ತಮ್ಮೆಲ್ಲರ ಅಮೂಲ್ಯವಾದ ಮತವನ್ನ ಇವರು ಕೊಟ್ಟು ಪ್ರಚಂಡ ಬಹುಮತದಿಂದ ಚುನಾಯಿಸಬೇಕಾಗಿ ಎಂದು ಈ ಸಂದರ್ಭದಲ್ಲಿ ಬಯಸ್ತಾ ಇದ್ದೀನಿ. ನಾನು ನನ್ನ ಕರ್ತವ್ಯವನ್ನು ಸ್ವಾಗತ ಭಾಷಣಕ್ಕೆ ಹೋಗಲು ಹೋಗ್ತಾ ಇದ್ದೇನೆ.